ನಮಸ್ಕಾರ ವೀಕ್ಷಕರೇ, ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಭಕ್ತಿ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನ, ಬೋಳಾರ, ಮಂಗಳೂರು. ಇಲ್ಲಿ ನಡೆದ ತಾಯಿ ಜಗನ್ಮಾತೆಯ ನವರಾತ್ರಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ. ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ, ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ, ಮಂಗಳಾಂಬಿಕೆ ದೇವಿಗೆ ಒರುಂಬೊದಿನೊತ ಪೂಜೆ, ಮಂಗಳಾಂಬಿಕೆ ದೇವಿಗೆ ಒರುಂಬೊದಿನೊತ ಪೂಜೆ, ಕುಡ್ಲದ ಮಣ್ಣಡು ಮಾಯಡು ಮೆರಪಿನ ದೇವಿಗೆ ಮಹಾಪೂಜೆ, ಕಾರ್ಣಿಕೊದಿಂಜಿನ ಮಂಗಳದೇವಿಗೆ ಶುಕ್ರವಾರ ಪೂಜೆ, ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ, ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ. ದುಷ್ಟರಕ್ಕಸನ ಕರ್ದಿನಾರು ಇರು, ಮಂಗಳದೇವಿ ಕ್ಷೇತ್ರೊಡು ಕುಲ್ದಾರು, ದುಷ್ಟರಕ್ಕಸನ ಕರ್ದಿನಾರು ಇರು, ಮಂಗಳದೇವಿ ಕ್ಷೇತ್ರೊಡು ಕುಲ್ದಾರು, ಪರಶಿವದೇವರೆ ಪಿರಿತಿದ ರಾಣಿಯೇ, ಪರಶಿವದೇವರೆ ಪಿರಿತಿದ ರಾಣಿಯೇ, ಪರಶುರಾಮನ ಸೃಷ್ಟಿದ ಮಹಾಮಾಯೇ, ಮಂಗಳದೇವಿನ ಕ್ಷೇತ್ರೊಡು ಮಾನ್ಯಮಿದ ಪೂಜೆ, ಮಂಗಳದೇವಿನ ಕ್ಷೇತ್ರೊಡು ಮಾನ್ಯಮಿದ ಪೂಜೆ. ಭೂಮಿಗೆ ಜತ್ತಿನ ಭುವನೇಶ್ವರಿಯಪ್ಪೆ, ಉಳೆ ಭಾಗ್ಯೊಳೆಗು ಸೌಭಾಗ್ಯುಣೆಯೀರಪ್ಪೆ, ಭೂಮಿಗೆ ಜತ್ತಿನ ಭುವನೇಶ್ವರಿಯಪ್ಪೆ, ಉಳೆ ಭಾಗ್ಯೊಳೆಗು ಸೌಭಾಗ್ಯುಣೆಯೀರಪ್ಪೆ, ದಿನ ದಿನ ಇರಣ ಪುದರನು ಸುಗಿತೊನುವೆ, ದಿನ ದಿನ ಇರಣ ಪುದರನು ಸುಗಿತೊನುವೆ, ಚಿಂತೆನೆ ಕಲೆದು ಸೌಖ್ಯನು ಕೊರ್ಲೆಪ್ಪೆ, ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ, ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ. ಸರ್ವಮಂಗಳೇ ಜನನಿ ಜಗದಂಬೆ, ಸಂಕಷ್ಟೊಲನು ಕಳಪಿನ ಮಹಾಮಾಯೇ, ಸರ್ವಮಂಗಳೇ ಜನನಿ ಜಗದಂಬೆ, ಸಂಕಷ್ಟೊಲನು ಕಳಪಿನ ಮಹಾಮಾಯೇ, ಶಕ್ತಿ ಸ್ವರೂಪಿಣಿ ಶಾಂಭವಿ ಶಂಕರಿ, ಶಕ್ತಿ ಸ್ವರೂಪ
రూపిణి శాంభవి శంకరీ సర్వజీవిలను కాపున మహదేవి మంగళదేవిన క్షేత్రుడు మానమిద పూజే ಮಂಗಳದೇವಿನ ಕ್ಷೇತ್ರುಡು ಮಾನ್ಯಮಿದ ಪೂಜೆ ಮಂಗಳಾಂಬಿಕೆ ದೇವಿಗೆ ಒರುಂಬೊದಿನೊತ ಪೂಜೆ ಮಂಗಳಾಂಬಿಕೆ ದೇವಿಗೆ ಒರುಂಬೊದಿನೊತ ಪೂಜೆ ಕುಡ್ಲದ ಮಣ್ಣಡು ಮಾಯಿಡು ಮೆರೆಪಿನ ದೇವಿಗೆ ಮಹಾಪೂಜೆ ಕಾನಿಗೊದಿಂಜಿನ ಮಂಗಳ ದೇವಿಗೆ ಶುಕ್ರವಾರ ಪೂಜೆ ಮಂಗಳ ದೇವಿನ ಕ್ಷೇತ್ರುಡು ಮಾನವಿದ ಪೂಜೆ ಮಂಗಳ ದೇವಿನ ಕ್ಷೇತ್ರುಡು ಮಾನವಿದ ಪೂಜೆ चत्येकपदे पदे चतुष्पदे अष्टापदे नवपदे पुरुषे सहस्राक्षरा परमेश्वरामन् राजाधिराजाय प्रसज्यताहिने नमो वयं वैश्वराय कुर्महे समे कामान् कामकामाय मह्यं
सर्वकार्याय सर्वस्तोमोदिरात्र उत्तमः भवते सर्वस्याप्त्यै सर्वस्य यत्यै सर्वमेव तेनाप्नोति सर्वं जयते शङ्कारिजापजलपिण्डकरां त्रिनेत्रां विद्मेधरां विजया गणतत्किरीटां सिंहस्थितां ससुरसिद्धनतां
ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಕಾರ್ಯಕ್ರಮ ಇವೆಲ್ಲದರ ಸಂಪೂರ್ಣ ಚಿತ್ರಣ ಭಕ್ತಿ ಸಂಜೀವಿನಿ ವಾಹಿನಿಯಲ್ಲಿ. ನಮಸ್ಕಾರ. ಪರಶುರಾಮ ಸೃಷ್ಟಿಯ ಪುಣ್ಯಭೂಮಿ ಈ ತುಳುನಾಡು. ಇಲ್ಲಿ ನಾಗಾರಾಧನೆ ಹಾಗೂ ದೈವಾರಾಧನೆಗೆ ಅದರದೇ ಆದ ಮಹತ್ವವಿದೆ. ದೇಗುಲ ದರ್ಶನ, ಗುಡಿ ಗೋಪುರಗಳ ದಿವ್ಯ ದರ್ಶನ, ದೈವ ದೇವರುಗಳ ಪುರಾಣ ಕಥನ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಐತಿಹ್ಯಗಳ ವಿಶೇಷ ಸಂಚಿಕೆಗಳು. ನಿಮ್ಮ ಭಕ್ತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ. ಶನಿವಾರ ರಾತ್ರಿ 7:30 ಮತ್ತು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ V4 Info ಚಾನೆಲ್ನಲ್ಲಿ ಪ್ರಸಾರವಾಗಲಿದೆ.